ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಹದಗೆಟ್ಟಿರುವ ಒಳಚರಂಡಿ ವ್ಯವಸ್ಥೆ, ವೆಟ್ವೆಲ್ಗಳ ಸಮರ್ಪಕ ನಿರ್ವಹಣೆಗೆ ಸಂಬಂಧಿಸಿ ಬುಧವಾರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಸದಸ್ಯರ ತೀವ್ರ ಆಕ್ರೋಶ ಚರ್ಚೆಗೆ ಕಾರಣವಾಯಿತು. ಪರಿಹಾರ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಎಲ್ಲ ಸದಸ್ಯರು ಅಧಿಕಾರಿಗಳನ್ನು ಒಳಗೊಂಡ ಸಭೆ ನಡೆಸಲು ನಿರ್ಧರಿಸಲಾಯಿತು. ಮೇಯರ್ ಜಯಾನಂದ ಅಂಚನ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಪ್ರತಿಪಕ್ಷದ ಸದಸ್ಯ ಅಬ್ದುಲ್ ರೌಫ್ ವಿಷಯ ಪ್ರಸ್ತಾಪಿಸಿ ನಗರಾದ್ಯಂತ ಕೊಳಚೆ ನೀರು ರಸ್ತೆಯಲ್ಲಿ ಹರಿಯುತ್ತಿದೆ, ದುರ್ವಾಸನೆಯಿಂದ ಸಾರ್ವಜನಿಕರು ನಡೆದಾಡುವಂತಾಗಿದೆ ಎಂದರು. ಇತರ ವಾರ್ಡ್ಗಳಲ್ಲೂ ಈ ಸಮಸ್ಯೆಯ ಬಗ್ಗೆ ಅಲ್ಲಿನ ಸದಸ್ಯರು ಸಮಸ್ಯೆಗಳನ್ನು ವಿವರಿಸಿದರು. ಈ ಬಗ್ಗೆ ಸುದೀರ್ಘ ಚರ್ಚೆ ನಡೆದು ಪಾಲಿಕೆ ನೂತನ ಆಯುಕ್ತ ಆನಂದ್ ಅವರು ಪ್ರತ್ಯೇಕ ಸಭೆ ನಡೆಸಿ ಚರ್ಚೆ ನಡೆಸುವುದಾಗಿ ಹೇಳಿದರು. ಉಪಮೇಯರ್ ಪೂರ್ಣಿಮಾ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಶಿಖಿಲಾ ಕಾವಾ, ಹೇಮಲತಾ, ರಘು ಸಾಲ್ಯನ್, ನಯನಾ ಆರ್ ಕೋಟ್ಯಾನ್ ಉಪಸ್ಥಿತರಿದ್ದರು. ಈಗ ಹಲವಾರು ಸಂಘಟನೆಗಳಲ್ಲಿದೆ ಮತ್ತು ಲತೀಫ್ ಮತ್ತು ದಿವಾಕರ್ ಅವರು ಮತ್ತು ಒಂದು ವಾರ ನೀವೇ ಡೇಟ್ ಹಿಡಿಬೇಕಾದ್ರೆ ಸಿಎಂ ಇವರಿಗೆ ಈ ಪರಿಸರದ ಪರವಾಗಿ ನಾನು ಅವರಿಗೆ ಮೊದಲನೇ ಮಂಗಳೂರು ಮಹಾನಗರ ಪಾಲಿಕೆಗೆ ಹೊಸ ಕಮಿಷನರ್ ಬಂದಿದ್ದಾರೆ. ಅವರಿಗೆ ಕೂಡ ರವಿಕುಮಾರ್ ಅವರು ನಮ್ಮ ನಗರದಲ್ಲಿ ಅಭಿವೃದ್ಧಿಗೆ ಪೂರಕವಾದಂಥ ಪಾರ್ಕಿಂಗ್ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇಲ್ಲ. ಮತ್ತು ಮಹಾನಗರ ಪಾಲಿಕೆಯಲ್ಲಿ ನಾವು ಯೋಜನೆಗಳನ್ನು ಮಾಡಿದ್ದಾವೆ, ಪಾರ್ಕಿಂಗ್ ವ್ಯವಸ್ಥೆಗೆ ಯೋಜನೆಗಳನ್ನು ಮಾಡಿದ್ದೇವೆ, ಸಭೆಯಲ್ಲಿ ಮಾತಾಡ್ತೇವೆ. ಆ ಕಡತಗಳು ಮೂಲೆಗಿದೆ. ಕಡತಗಳನ್ನು ನಾವು ಪರಿಶೀಲನೆ ಮಾಡಲಿಕ್ಕೆ ಹೋಗೋದಿಲ್ಲ, ಅದು ಯಾವುದೇ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ.